Ora non lo vedi. Allora, poi che non può dire. Ciao, ragazzi. يصارع الودية ಸೆಮಿಫೈನಲ್ ಸ್ಪರ್ಧೆ ಸಮಕನ್ನಡಾಳಿ ಮೂಲಕ ಭಗವತಿ ಸಂಕೊಲ್ಲಿಗೆ ವಿರುದ್ಧವಾಗಿ ನಾರಾವಿ. ಅಣ್ಣ ಒಂದು ನಿಮಿಷ, ನಾವು ಒಂದು ಬಹುಮಾನ ವಿತರಣೆ ಮಾಡಿಕೊಡ್ತೇವೆ. ಒಂದು ನಿಮಿಷ. ಪ್ರೌಢಶಾಲಾ ಬಾಲಕಿಯರು ವಿಭಾಗದ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ವೈಯಕ್ತಿಕ ಬಹುಮಾನವನ್ನು ಪಡ್ಕೊಂಡಂತ ಉತ್ತಮ ಹಿಡಿತಗಾರ್ತಿ ಮನ್ವಿತಾ ಭಗವತಿ, ಉತ್ತಮ ದಾಳಿಗಾರ್ತಿ ಶ್ರಾವ್ಯ MDRS, ಉತ್ತಮ ದಾಳಿಗಾರ್ತಿ ಶ್ರಾವ್ಯ MDRS, ಉತ್ತಮ ಸವ್ಯಸಾಚಿ ಚರಿಷ್ಮಾ ಭಗವತಿ. ಅವರೆಲ್ಲ ಬರ್ಬೇಕಿಲ್ಲಿ ವೇದಿಕೆ ಹತ್ರಕ್ಕೆ ಬನ್ನಿ. ಎಲ್ಲ 4 ತಂಡದವರು ಬನ್ನಿ. ಪ್ರಗತಿ ಕಾಳಿ ಬಂಗಾಳಿ, ಪ್ರಗತಿ ಕಾಳಿಯವರು MDRS ವರ್ಗ ಭಗವತಿ ಸಂಕೋಳಿಗೆ. ಉತ್ತಮ ಹಿಡಿತಗಾರ್ತಿ ಮನ್ವಿತಾ ಭಗವತಿ ಸಂಕೋಳಿಗೆ. ಮೂರನೇ ಬಹುಮಾನವನ್ನು ತಮ್ಮದಾಗಿರುವಂತಹ ಪ್ರಗತಿ ಕಾಣಿಯೂರು. ಬಹುಮಾನ ಬೇಡುವವರಿಗೆ, ಪ್ರಗತಿ ಕಾಣಿಯೂರು ಅವರಿಗೆ. ಬೇಗ ಬೇಗ ಬರ್ಬೇಕಮ್ಮ. ಬನ್ನಿ ಬನ್ನಿ. ಪ್ರೌಢಶಾಲಾ ಬಾಲಕಿಯರ ವಿಭಾಗದ 3ನೇ ಮಂಡಳಿಯ ಸಂಚಾಲಕರು ಕೃಷ್ಣಪ್ಪ ಪಾಣಮಲ್ಲೂರು ಸರ್, ನಾವು ಸರ್ ಸೇರಿಕೊಳ್ಬೇಕು. ಪ್ರಗತಿ ಕಾಣಿಯೂರು ತಂಡದ ತರಬೇತಾರ್ಥಿ ನಮ್ಮ ಆಳ್ವಾಸ್ ಸಂಘವನ್ನ ಪ್ರತಿನಿಧಿಸಿದ ವನಿತಾ. ಬಹುಮಾನವನ್ನ ನೀಡ್ತಾ ಇದ್ದೇವೆ. ಉತ್ತಮ ಹಿಡಿತಗಾರ್ತಿ ಸ್ವಾತಿ ಅವರು ಹೋಗ್ಬೇಡಿ, ಬನ್ನಿ ಸ್ವಾತಿ. ಉತ್ತಮ ಹಿಡಿತಗಾರ್ತಿ ಮನ್ವಿತಾ ಭಗವತಿ ಸಂಕೋಳಿಗೆ. ಒಂದು ನಮ್ಮ ವೈಯಕ್ತಿಕ ಭಗವತಿ 15-11 ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಂತಹ MDRS ವರ್ಗ ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನ MDRS ವರ್ಗ. ಬನ್ನಿ
ತನಕ ಬನ್ನಿ. ನಿಮಗೆ ಶಾಲವಾಗಿ ಗೌರವ ಅರ್ಪಣೆಯೂ ಸಹ ಇದೆ. Wait. Volunteer. ಇಪ್ಪತ್ತೊಂದು 12ರಲ್ಲಿ ಭಗವತಿ ಸೆಮಿಫೈನಲ್ ನಡೀತಾ ಇದೆ ಬಾಲಕರ ವಿಭಾಗದಲ್ಲಿ. ವೇದಿಕೆಯಲ್ಲಿ ವಿಶಿಷ್ಟ ಹಾಸನಗಳಲ್ಲಿ ಸಾಧಕಿಯರ ಸಾಲನ್ನು ಕಾಣಬಹುದು. ಭಗವತಿ ಇಂಗ್ಲಿಷ್, ಭಗವತಿ ಸಂಕೋಳಿಗೆ ಇದೀಗ ಬಾಲಕಿಯರ ವಿಭಾಗದ ಅಗ್ರ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ಅಂತಿಮ 5 ನಿಮಿಷದಲ್ಲಿ ಬಾಲಕರ ಸೆಮಿಫೈನಲ್. ಅಂಕಣದಲ್ಲಿ ಬಾಲಕರ ಸೆಮಿಫೈನಲ್ ನಡೀತಾ ಇದೆ. ವೀಕ್ಷಕರ ಇದೀಗ ಫೈನಲ್ಗೆ ಮೊರಾರ್ಜಿ ದೇಸಾಯಿ ಬುಕ್ಕ ಬಾಲಕರ ತಂಡ ತಲುಪಿದೆ. ಮತ್ತೊಮ್ಮೆ ನೆಹರು ಮೈದಾನ ಆವರ್ತನೆಗೊಳ್ಳಲಿದೆಯೋ? ಅಲ್ಲಿ PUC ವಿಭಾಗದ ಪ್ರಥಮ ಪಂದ್ಯಕ್ಕೆ ಕರೆಯನ್ನು ಕೊಟ್ಟಿದ್ದೀರಾ? ತಂಡದ ಆಯ್ಕೆ ನಡೀತಾ ಇದೆ. ಒಂದು ಕಡೆ ನಾರಾವಿ, ಇನ್ನೊಂದು ಕಡೆ ಭಗವತಿ ಸಂಕೋಳಿಗೆ. PUC ವಿಭಾಗದ ಸ್ಪರ್ಧೆಗಳಿಗಾಗಿ ಕರೆಯನ್ನು ರವಾನಿಸಲಾಗಿದೆ. ಮೊದಲ ಪಂದ್ಯಕ್ಕಾಗಿ PU ಕಾಲೇಜು ಸಿದ್ಧಗಟ್ಟೆ, ಡಾಕ್ಟರ್ NS ಕಾಲೇಜ ನಾರ್ಸನಂತೂ ತಂಡಗಳು ಒಳಬರುವಂತೆ ಅಂತಿಮ ಕರೆ. ಪ್ರಥಮ ಸ್ಪರ್ಧೆಗೆ ಡಾಕ್ಟರ್ NS ಕಾಲೇಜ್ ಮತ್ತು PU ಕಾಲೇಜ್ ಸಿದ್ಧಗಟ್ಟೆ. ಲಾಸ್ಟ್ 3 ಮಿನಿಟ್ಸ್. ದ್ವಿತೀಯ ಅಂತಿಮ ಸೆಮಿಫೈನಲ್ ಅಂತಿಮ 3 ನಿಮಿಷಗಳಿಗೆ ಸೀಮಿತಗೊಳ್ಳುವ ವೇಳೆಯಲ್ಲಿ ಭಗವತಿ ಅತ್ಯುನ್ನತ ಸ್ಥಿತಿಯಲ್ಲಿದ್ದು ನಾರಾವಿ ಶಾಲೆಯ ವಿರುದ್ಧ, ಗೆದ್ದ ತಂಡ ಒಗ್ಗದ ವಿರುದ್ಧ ಫೈನಲ್. 60 ಕಿಲೋ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ತಂಡಗಳ ದೇಹ ತೂಕದ ಸಮಯ ಅಂತಿಮ 20 ನಿಮಿಷಗಳಿಗೆ ಸೀಮಿತಗೊಂಡಿದೆ. ಸಮಯ 5 ಗಂಟೆ 40 ನಿಮಿಷಗಳು. ಪಾಲಕರ ವಿಭಾಗದ ಶಾಲಾ ಪಾಲಕರ ವಿಭಾಗದ ಉಪಾಂತ್ಯ ಸ್ಪರ್ಧೆಯ ದ್ವಿತೀಯ ಪಂದ್ಯದ ಅಂತಿಮ ಕೆಲವು ನಿಮಿಷಗಳು ಮಾತ್ರವಾಗಿರುವ ವೇಳೆಯಲ್ಲಿ 26-16ರಲ್ಲಿ 26-18ರಲ್ಲಿ ಅಂತಿಮ 2 ನಿಮಿಷ 26-80 2 ನಿಮಿಷಗಳಲ್ಲಿ ಮತ್ತೆ ಬೋನಸ್ ಲಭ್ಯವಾದ ಪಾಯಿಂಟ್ 27-18. ಡಿಫೆನ್ಸ್ ವಿಭಾಗ ಬಹಳಷ್ಟು ಬಲಾಢ್ಯವಾಗಿದೆ. ಭಗವತಿ 28-18ರಲ್ಲಿ 10 ಅಂಕಗಳ ಅಂತರ. ಇನ್ನೇನು ಕೆಲವು ಸಮಯ ಮಾತ್ರ ಉಳಿದುಕೊಂಡಿವೆ. PUC ವಿಭಾಗದ ಮೊದಲ ಪಂದ್ಯಕ್ಕಾಗಿ ಕರೆಯನ್ನು ಕೊಡಲಾಗಿದೆ. ಒಳಬರುವಂತೆ ಸಿದ್ಧಗಟ್ಟೆ PU ಕಾಲೇಜ್ ಮತ್ತು ನಾರ್ಸನಂತೂ ಡಾಕ್ಟರ್ NS ಕಾಲೇಜ್ ತಂಡ.
ಅದೇ ಪ್ರಕಾರ ದ್ವಿತೀಯ ಸ್ಪರ್ಧೆಯಲ್ಲೂ ಕೂಡ ಕುಂಭಶ್ರೀ ಬೇಣೂರು ಗುರುದೇವ ಬೆಳದಿಂಗಡಿ ಈ ತಂಡ ಕೂಡ ಸಿದ್ಧತೆಯನ್ನು ನಡೆಸುತ್ತೆ. ಅಂತಿಮ ನಿಮಿಷದಲ್ಲಿ ಸೆಮಿಫೈನಲ್ ಅಚೀವ್ 28-80. ಹಿರಿಯ ಪುಣ್ಯಾಕಟ್ಟೆ ಸುಮಾರು 24 ವರ್ಷದಿಂದ ಗೌರಿಕ ವ್ಯಕ್ತಿ ಮತ್ತೊಂದು ಇತ್ತೊಂದು ಇಂಥ ಊರು ಫಿಲಪ್ ಅಂತ ಸನ್ಮಾನ್ಯ ಶೇಖರ್ ಭಂಡಾರಿ ಕುಮಂಗಿಲ ಇಂಬೇರಿನ ಪುಂಜಾಲ್ಕಟ್ಟೆ ಉತ್ಸವದ ಸಂದರ್ಭದ ಆರಣ ಗುರುತಿಸಲು ಸನ್ಮಾನವನ್ನು ಬರಲ್ಲ. ಮಂಜು ಇರವಲ್ಲಿ ಏನು ವೇದಿಕೆ ಬರೋದು ಮಂಜು ಸನ್ಮಾನ್ಯ ಶೇಖರ್ ಭಂಡಾರಿ ಮೇರೆ ಮಂಜು ಮೇಲೆ ಸನ್ಮಾನವನ್ನು ಪಡೆದು ಈ ಸಂದರ್ಭದ ಕೇಂದ್ರದಲ್ಲಿ ದಯಮಾಡ್ತದೆ ಈ ಬ್ಯಾಂಡ್ ಶೇಖರ್ ಭಂಡಾರಿ ಸ್ವಸ್ತಿಕ್ ಫ್ರೆಂಡ್ಸ್ ಆದ ಈರಿಗೆ 2022 ಸ್ವಸ್ತಿಕ್ ಫ್ರೆಂಡ್ಸ್ ಗೌರವ ಅರ್ಪಣೆ.